ಕಳೆದ ವರ್ಷದ ಕೊನೆಯಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಂಥ ಪುಷ್ಪಾ ಸಿನಿಮಾ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ವಿಶ್ವದಾದ್ಯಂತ 300 ಕೋಟಿ ರೂಪಾಯಿಗಿಂತಲೂ ಅಧಿಕ ಹಣ ಕಲೆಕ್ಷನ್ ಮಾಡಿ ಸೈ ಎನಿಸಿಕೊಂಡಿದೆ. ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಪುಷ್ಪಾ ಸಿನಿಮಾದಿಂದ ದೇಶದಾದ್ಯಂತ ಜನಪ್ರಿಯತೆ ಹೆಚ್ಚಿದೆ. ಅದರಲ್ಲೂ ಶ್ರೀವಳ್ಳಿ ಹಾಡಂತೂ ಸದ್ಯ ಟಾಪ್ ಟ್ರೆಂಡಿಂಗ್ ಹಾಡುಗಳ ಲಿಸ್ಟ್ ಅಲ್ಲಿದೆ. ಈ ಹಾಡಿನಲ್ಲಿರುವ ಸ್ಟೆಪ್ ಯುವ ಜನತೆಯನ್ನ ಆಕರ್ಷಿಸಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಹಾಡಿನದ್ದೇ ಹವಾ. ಆದರೆ ಇದೀಗ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಶ್ರೀವಳ್ಳಿ ಹಾಡಿನ ಸ್ಟೆಪ್ ಕಾಣಸಿಕ್ಕಿದೆ. ಭಜನಾ ತಂಡದ ಸದಸ್ಯರು ಭಜನೆಯನ್ನ ಹಾಡುತ್ತಲೇ ಈ ಹಾಡಿಗೆ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಮಾಡಿರುವ ನೃತ್ಯದಂತೆ ಹೆಜ್ಜೆಯನ್ನ ಹಾಕಿದ್ದಾರೆ. ಸದ್ಯ ಈ ಹಾಡು ಫುಲ್ ವೈರಲ್ ಆಗಿದ್ದು ಎಲ್ಲಿ ನಡೆದಿರೋದು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ.